ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಇದೇ ಮೊದಲ ಬಾರಿಗೆ ಅಪರೂಪವೂ ವಿಶೇಷ ದೇವಿ ಆರಾಧನೆಯೂ ಆಗಿರುವ ನವಚಂಡಿಯಾಗ ಮತ್ತು 10ನೇ ವರ್ಷದ ಸಾಮೂಹಿಕ ದುರ್ಗಾ ಪೂಜೆ ಸೆಪ್ಟೆಂಬರ್ 27ರಂದು ನಡೆಯಲಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾತೃಮಂಡಳಿ ದುರ್ಗಾವಾಹಿನಿ ಪೂಜಾ ಸಮಿತಿ ವತಿಯಿಂದ ವರ್ಷಂಪ್ರತಿ ನವರಾತ್ರಿಯ ವಿಶೇಷ ದಿನ ದುರ್ಗಾ ಪೂಜೆ ನಡೆಯುತ್ತಿದೆ. ಈ ಬಾರಿ 10ನೇ ವರ್ಷದ ಉತ್ಸವದ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿ ಪಾರಾಯಣ ನವಚಂಡಿಕಾ ಯಾಗದ ಮೂಲಕ ದೇವಿಯ ಆರಾಧನೆಗಾಗಿ ಕ್ಷೇತ್ರ ಸಿದ್ಧಗೊಳ್ಳುತ್ತಿದೆ. ಯಾಗದ ಪುರೋಹಿತರು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಆಗಿರುವ ಕಶಿಕೋಡಿ ಸೂರ್ಯನಾರಾಯಣ ಭಟ್ ಅವರು ಸೆಪ್ಟೆಂಬರ್ 5ರಂದು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಯಾಗದ ಪೂರ್ವಭಾವಿ ಸಮಾಲೋಚನೆ ನಡೆಸಿದರು. ಸಮಿತಿಯ ಸಂಚಾಲಕ ಕರುಣಾಕರ ಶೆಟ್ಟಿ ಕೊಮ್ಮಂಡ, ಗೌರವಾಧ್ಯಕ್ಷ ಆರ್ಬಿ ಸುವರ್ಣ, ಅಧ್ಯಕ್ಷ ಜಗನ್ನಾಥ ರೈ ಕೊಮ್ಮಂಡ, ಕಾರ್ಯದರ್ಶಿ ರಾಜೇಶ್ ಎನ್, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ವೇಳೆ ಸುದ್ದಿಯೊಂದಿಗೆ ಮಾತನಾಡಿದ ಕಶಿಕೋಡಿ ಅವರು ಚಂಡಿಕಾ ಯಾಗದ ವಿಶೇಷತೆಯ ಬಗ್ಗೆ ಹೇಳಿದರು. ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಂಪ್ರತಿಯೂ ಕೂಡ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಸಾಮೂಹಿಕವಾಗಿ ದುರ್ಗಾ ಪೂಜೆ ನಡೀತಾ ಬಂದಿದೆ ಕಳೆದ 10 ವರ್ಷಗಳಿಂದ. ಹಿಂದೂ ಸಂಘಟನೆಯವರು, ಊರಿನ ಭಕ್ತಜನರು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ, ದುರ್ಗಾವಾಹಿನಿ ಮಾತೃಮಂಡಳಿ ಎಲ್ಲರ ಸೇರಿಕೆಯಲ್ಲಿ ಸಾಮೂಹಿಕವಾಗಿ ದುರ್ಗಾ ಪೂಜೆ ಕಳೆದ 10 ವರ್ಷಗಳಿಂದ ನವರಾತ್ರಿಯ ಸಂದರ್ಭದಲ್ಲಿ, ಶರನ್ನವರಾತ್ರಿಯ ಸಂದರ್ಭದಲ್ಲಿ ನಡೀತಾ ಬಂದಿದೆ. ದಶಮಾನೋತ್ಸವದ ಈ ಶುಭಾವಸರದಲ್ಲಿ ಈ ವರ್ಷ ವಿಶೇಷವಾಗಿ ಜಗನ್ಮಾತೆಗೆ ಪ್ರೀತಿಯಾದಂತಹ ಆಕೆಯನ್ನು ಸ್ತುತಿ ಮಾಡುವಂತಹ ಸಪ್ತಶತಿ ಮಂತ್ರಗಳೇನಿದೆ, 700 ಮಂತ್ರಗಳು, ಆ ಮಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಮಾಡುವಂತಹ ಹೋಮ, ಅದಕ್ಕೆ ಚಂಡಿಕಾ ಹೋಮ ಅಂತ ಕರಿತೇವೆ. ಚಂಡಿಕಾ ಹೋಮದಲ್ಲಿ ನವಚಂಡಿ ಯಾಗ 10 ಆವರ್ತನದಲ್ಲಿ ಸಪ್ತಶತಿ ಪಾರಾಯಣವನ್ನು, ಚಂಡಿ ಪಾರಾಯಣವನ್ನು ಮಾಡಿ ಒಂದು ಆವರ್ತನೆಯಲ್ಲಿ 700 ಆಹುತಿಗಳಿಂದ ಹೋಮ ಮಾಡುವಂಥದ್ದು. ಇದೇ ನವರಾತ್ರಿಯ 2ನೆಯ ದಿನ 27ನೇ ತಾರೀಕು ಮಂಗಳವಾರದ ದಿನದಂದು ಶ್ರೀ ಕ್ಷೇತ್ರ ಬೆಟ್ಟಂಪಾಡಿಯಲ್ಲಿ ನಡೀಲಿಕ್ಕಿದೆ. ಎಲ್ಲ ಭಕ್ತಜನರು ಕೂಡ ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಮ್ಮ ಹಿಂದೂ ಪರಂಪರೆ ಇರುವಂಥದ್ದು ಹಾಗೆ. ದೇವತೆಗಳನ್ನು ಹೇಗೆ ಆರಾಧನೆ ಮಾಡಿದೆವು ಅಂತ ಕೇಳಿದರೆ, ಈ ಪ್ರಕೃತಿಯ ಜೊತೆಗೆ ನಾವು ಬದುಕುವುದು ಹೇಗೆ ಅದನ್ನು ಹೇಳಿಕೊಟ್ಟಂಥದ್ದು ನಮ್ಮ ಆರಾಧನಾ ಪದ್ಧತಿಗಳು. ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ಅಪರಪಕ್ಷ ಅಂತ ಕರೀತಾರೆ, ಅದನ್ನು ಪಿತೃಪಕ್ಷ ಅಂತ ಕರೆಯುವಂಥದ್ದಿದೆ. ಆ ಒಂದು ಪಕ್ಷದ ಕಾಲ ಪಿತೃಪಕ್ಷ, ಅದು ಕಳೆದು ಬರುವಂಥದ್ದು ಶರನ್ನವರಾತ್ರಿಯ ಒಂದು ಆರಂಭದ ಪಕ್ಷವನ್ನು ಮಾತೃಪಕ್ಷ ಅಂತ ಕರೆಯುವಂಥದ್ದು. ಜಗನ್ನಿಯಾಮಕನಾದಂತಹ ಸರ್ವಶಕ್ತ ಈ ಪ್ರಕೃತಿಯಲ್ಲಿ ತನ್ನತನವನ್ನು ಆಧಾನ ಮಾಡಿದಂತಹ ಸಂದರ್ಭ ಅದು. ಮಾತೃಪಕ್ಷದ 15 ದಿನಗಳ ಕಾಲ ತಾಯಿಯನ್ನು ಆರಾಧನೆ ಮಾಡ್ತೇವೆ. ಆ ತಾಯಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಾದರೆ ಇಂತಹ ಸತ್ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ ಇರುವಂಥದ್ದು. ಈ ದೇವತಾ ಕಾರ್ಯಗಳ ಮುಖಾಂತರವಾಗಿ, ಮಾತೃಶಕ್ತಿ ಆರಾಧನೆಯ ಮುಖಾಂತರವಾಗಿ ಸ್ವಸ್ಥ ಸಮಾಜದ ನಿರ್ಮಾಣ ಮಾಡುವಂಥದ್ದು ಮತ್ತು ಸಾಂಘಿಕವಾಗಿ ನಾವು ಜಾತಿ ಮತ ಪಂಥವನ್ನು ಮೀರಿ ನಾವೆಲ್ಲರೂ ಒಂದು ಅನ್ನುವಂತಹ ಭಾವ ನಮ್ಮಲ್ಲಿ ಉಳಿಬೇಕು ಅನ್ನುವ ಸಾಂಘಿಕವಾದ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಂತಹ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದೆ. ಈ ವರ್ಷ ನಡೀತಾ ಇರುವಂತಹ ನವಚಂಡಿಕಾ ಯಾಗದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂಬುದಾಗಿ ದೇವಸ್ಥಾನದ ಮತ್ತು ನಮ್ಮ ಸಂಘಟನೆಗಳ, ಹಿಂದೂ ಸಂಘಟನೆಗಳ ಪರವಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಆಭರಣಗಳ ಶೋರೂಮ್, ಆಭರಣಗಳು ಸೇಲ್ ಮಾಡ್ಬೇಕು ಅಂತಾನೆ ಆಡ್ ಕೊಡ್ತಾರೆ. ನೀವು ಹಣ ಸೇವ್ ಮಾಡ್ಬೇಕು ಅಂತಾನೆ ಆಡ್ ಕೊಡ್ತಿದ್ದೀನಿ. ಗ್ರಾಮ್ಗೆ 50, 100, 200 ರೂಪಾಯಿ ಅಂತ ಹೇಳುವ ಶೋರೂಮ್ ಅನ್ನು ಯಾವತ್ತೂ ನಂಬಲೇಬೇಡಿ. ಅದೊಂದು ಟ್ರಿಕ್. ವೇಸ್ಟೇಜ್ ನಲ್ಲಿ 2ರಿಂದ 5% ಹೆಚ್ಚು ಮಾಡಿದ್ದಾರೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಟ್ರಿಕ್, ಫ್ರೀ ಗಿಫ್ಟ್. ಯಾರು ಯಾವುದನ್ನು ಫ್ರೀಯಾಗಿ ಕೊಡೋದಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ವೇಸ್ಟೇಜ್ ಅನ್ನು ಹಲವು ಬಾರಿ ಹೆಚ್ಚಿಸಿ ನಿಮ್ಮ ಹತ್ರನೇ ಹಣ ತಗೊಂಡು ಆ ಫ್ರೀ ಗಿಫ್ಟ್ಸ್ ನ ಕೊಡ್ತಾರೆ. ಇನ್ನೊಂದು ಟ್ರಿಕ್, ವೇಸ್ಟೇಜ್ ನಲ್ಲಿ ಕಡಿಮೆ ಮಾಡೋದು. ವೇಸ್ಟೇಜ್ ಅನ್ನು ಹೆಚ್ಚಿಸುವುದು, ಆಮೇಲೆ ಅದನ್ನ ಕಡಿಮೆ ಮಾಡೋದು. ಯಾವ್ಯಾವ್ದೋ ಆಫರ್ ಹೇಳಿ ಶೋರೂಮ್ ಬರೋ ಹಾಗೆ ಮಾಡ್ತಾರೆ. ನಂತರ ನಿಮ್ಮನ್ನ ಹೆಚ್ಚು ಬೆಲೆಗೆ ಆಭರಣಗಳನ್ನು ಕೊಳ್ಳುವಂತೆ ಮಾಡ್ತಾರೆ. ಸೊ ನೀವು ನೋಡ್ಬೇಕಾದ ವಿಷಯ ಒಂದೇ, ನೀವು ನೀಡುವ ಹಣವೆಷ್ಟು, ಮನೆಗೆ ತೆಗೆದುಕೊಂಡು ಹೋಗುವ ನೆಟ್ ವೇಟ್ ಚಿನ್ನವೆಷ್ಟು, ಇದನ್ನು ನಿಮ್ಮ ಲಲಿತಾ ಜ್ಯುವೆಲರಿಯೊಂದಿಗೆ ಟೆಸ್ಟ್ ಮಾಡಿ. ಲಲಿತಾಗಿಂತ ಹೆಚ್ಚು ಚಿನ್ನ ಯಾರು ನೀಡಿಲ್ಲ, ನೀಡೋಕ್ಕೂ ಸಾಧ್ಯವಿಲ್ಲ. ಬೇರೆ ಶೋರೂಮ್ನವರು ಏನ್ ಅನ್ಕೋತಾರೆ ಅಂತ ನನಗೆ ಚಿಂತೆನೇ ಇಲ್ಲ. ನೀವು ಮೋಸ ಹೋಗದೆ ಆಭರಣಗಳನ್ನು ತಗೊಳ್ಳೋದೇ ಮುಖ್ಯ.